ತುಳುನಾಡಿನ ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು, ಅಧಿಕೃತ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕೆಂಬ ಕೂಗು ಇಂದು ನಿನ್ನೆಯದಲ್ಲ. ಇದಕ್ಕೆ ಪೂರಕವಾಗಿ ಇದೀಗ ಪ್ರತ್ಯೇಕ ತುಳು ರಾಜ್ಯವಾಗಲಿ ಎಂಬ ಬೇಡಿಕೆಗಾಗಿ ಟ್ವೀಟ್ ಅಭಿಯಾನ ಜೋರಾಗಿದೆ. ಕರ್ನಾಟಕ ರಾಜ್ಯ ರಚನೆಗಾಗಿ 64 ವರ್ಷಗಳು ಕಳೆದಿದ್ರೂ ಇನ್ನೂ ತುಳು ಭಾಷೆಗೆ ಸ್ಥಾನಮಾನ ಸಿಕ್ಕಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಸೇರಿಸಿ ಪ್ರತ್ಯೇಕ ತುಳುನಾಡು ರಾಜ್ಯ ಸ್ಥಾಪನೆಗೆ ಹಕ್ಕೊತ್ತಾಯ ಹೆಚ್ಚಾಗತೊಡಗಿದೆ. ಇದಕ್ಕೋಸ್ಕರ #ಸ್ಟಾಪ್ ಕನ್ನಡ ಇಂಪೋಸಿಷನ್, #ಸೇವ್ ತುಳು ಫಸ್ಟ್, #ತುಳುನಾಡು ಸ್ಟೇಟ್ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ಟ್ವೀಟ್ ತುಳುನಾಡು ಕ್ಯಾಂಪೇನ್ ಎಂಬ ಹಕ್ಕೊತ್ತಾಯ ಕೇಳಿಬರ್ತಾ ಇದೆ. ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯರಾತ್ರಿ 12ರವರೆಗೆ ಈ ಟ್ವೀಟ್ ಅಭಿಯಾನ ನಡೆಯಿತು. ಬೆಳಗ್ಗೆ 6ರಿಂದ ಮಧ್ಯಾಹ್ನದವರೆಗೆ 11,900 ಮಂದಿ ಟ್ವೀಟ್ ಅಭಿಯಾನಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರೆ, ಮಧ್ಯರಾತ್ರಿ 12ರ ವೇಳೆಗೆ 30,000 ಮಂದಿ ಟ್ವೀಟ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಜೈ ತುಳುನಾಡು ಸಂಘಟನೆಯ ಅಧ್ಯಕ್ಷ ಸುದರ್ಶನ್ ಸುರತ್ಕಲ್ ಹೇಳಿದ್ದಾರೆ. ತುಳುನಾಡಿನ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇವತ್ತು ಟ್ವಿಟರ್ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಯಾಕಂದರೆ ತುಳುನಾಡಿನ ತುಳು ಭಾಷೆಗೆ ಅಧಿಕೃತವಾದ ಸ್ಥಾನಮಾನ, ಕರ್ನಾಟಕದ ಅಧಿಕೃತ ರಾಜ್ಯಭಾಷೆ ಆಗಬೇಕು ಎನ್ನುವಂಥ ಕೂಗು ಕಳೆದ 1971ರಿಂದ ಕೇಳಿ ಬರ್ತಿದೆ. ಹಲವಾರು ವರ್ಷಗಳಿಂದ ಈ ಕೂಗು ಬರ್ತಾ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಂತಹ ಇದಕ್ಕೆ ಬೇಕಾದಂಥ ಆಶಾದಾಯಕವಾದಂಥ ಸೂಚನೆಯನ್ನು ನೀಡಿಲ್ಲ. ಆದ ಕಾರಣ ಇವತ್ತು ತುಳುವರೆಲ್ಲರೂ ಒಟ್ಟಾಗಿ ಕರ್ನಾಟಕದಲ್ಲಿರುವಂತಹ ತುಳು ಭಾಷಿಗರ ನಾಡು ಏನಿದೆ, ತುಳುನಾಡು ಏನಿದೆ, ಅದನ್ನು ಪ್ರತ್ಯೇಕವಾಗಿ ರಾಜ್ಯ ಮಾಡಬೇಕು ಅನ್ನುವಂಥ ಕೂಗನ್ನು ಟ್ವಿಟರ್ ಅಭಿಯಾನ ಮೂಲಕ ಕರ್ನಾಟಕ ಸರ್ಕಾರಕ್ಕೆ, ಅದೇ ರೀತಿ ಭಾರತ ಸರ್ಕಾರಕ್ಕೆ ಇವತ್ತು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಖಂಡಿತವಾಗ್ಲೂ ಸರ್ಕಾರದಿಂದ ಯಾವುದೇ ರೀತಿಯಂತಹ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ನಮಗೆ ತುಳುವಿಗೆ ಬೇಕಾದಂತಹ ಸ್ಥಾನಮಾನ ಸಿಗದೇ ಇರುವ ಕಾರಣದಿಂದ, ನೊಂದ ಕಾರಣದಿಂದ ತುಳುವರೆಲ್ಲರೂ ಒಟ್ಟಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.